ಇನ್ನು ಸಚಿವ ಎಸ್ ಅಂಗಾರ ನೇತೃತ್ವದಲ್ಲಿ ನಡೆದ ಬೃಹತ್ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಕೋವಿಡ್ ನಿಯಮಾವಳಿಗಳನ್ನು ಉಲ್ಲಂಘಿಸಿದ ಆರೋಪಕ್ಕೆ ಸಚಿವ ಎಸ್ ಅಂಗಾರ ಪ್ರತಿಕ್ರಿಯಿಸಿದ್ದಾರೆ. ಸಭೆಯಲ್ಲಿ ಯಾವುದೇ ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿಲ್ಲ. ಕೋವಿಡ್ ಕುರಿತಾಗಿ, ಔಷಧಿ ಕುರಿತಾಗಿ ವಾರ್ ರೂಮ್ ಹಾಗೂ ಬಿಜೆಪಿ ಸೇವಾ ಭಾರತಿ ಪ್ರಮುಖರ ಸಭೆ ಇದಾಗಿತ್ತು. ಕೊರೋನಾ ವಿಚಾರವಾಗಿ ತುರ್ತಾಗಿ ಪ್ರಮುಖರ ಸಭೆ ನಡೆಸಲಾಗಿದೆ ಅಷ್ಟೇ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಸುಳ್ಯದಲ್ಲಿ ಈ ಒಂದು ಕೋವಿಡ್ಗೆ ಸಂಬಂಧಪಟ್ಟಾಗಿ ಒಂದಷ್ಟು ಬೆಂಗಳೂರಿನ ತಜ್ಞರ ಜೊತೆ ಸಭೆಯನ್ನು ನಡೆಸಿ ಇನ್ನೂ ಕೂಡ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಕೊರೋನಾವನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು ಅನ್ನುವಂಥ ಒಂದು ದಿಕ್ಕಿನಿಂದ ಕೆಲವು ಪ್ರಮುಖರನ್ನ ನಾವು ಕರೆದು ಆ ರೀತಿಯ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಗೆ ಒಂದಷ್ಟು